ಇವತ್ತು ಇಡೀ ಕರ್ನಾಟಕದಲ್ಲಿ ಕನ್ನಡಿಗರನ್ನ ಭಾರತೀಯರನ್ನ ಒಡೆದು ಬೇರೆ ಬೇರೆ ಮಾಡುವ ಕೆಲಸವನ್ನ ಕೋಮುವಾದಿ ಬಿಜೆಪಿ ಆರ್ಎಸ್ಎಸ್ ಮಾಡ್ತಾ ಇದೆ. ನಾವು ಸಂವಿಧಾನವನ್ನ ಗೌರವಿಸುವವರಾಗಿದ್ದು ಕ್ರಿಶ್ಚಿಯನರಿಗೆ ಬೈಬಲ್, ಮುಸ್ಲಿಮರಿಗೆ ಕುರಾನ್, ಹಿಂದೂಗಳಿಗೆ ಭಗವದ್ಗೀತೆಯೇ ಸಂವಿಧಾನವಾಗಿತ್ತು. ನಾವೆಲ್ಲರೂ ಒಂದಾಗಿ ಕೋಮುವಾದಿಗಳಿಗೆ ನಮ್ಮ ಶಕ್ತಿಯನ್ನ ತೋರಿಸಬೇಕಾಗಿದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಹ್ಯಾರಿಸ್ ನಲಪಾಡ್ ತಿಳಿಸಿದ್ದಾರೆ. ಪುತ್ತೂರಿನ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಸಭಾಭವನದಲ್ಲಿ ಬುಧವಾರ ಸಂಜೆ ನಡೆದ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿಯವರು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಯನ್ನ ಹರಡಿ ಸಮಾಜವನ್ನ ಕೆಡಿಸುವ ಕೆಲಸ ಮಾಡುತ್ತಿದ್ದು, ಇದನ್ನ ತಡೆಯುವ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಡಿಜಿಟಲ್ ಯೂತ್ ರಚಿಸಬೇಕು ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ, ನಮ್ಮೆಲ್ಲರನ್ನು ಜೊತೆ ಕರ್ಕೊಂಡು ಹೋಗುವಂತ ಪಕ್ಷ. ನಾವೆಲ್ಲ ಕೆಲವು ವರ್ಷಗಳ ಹಿಂದೆ 2014ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಆಗುವಾಗ ನಾವೆಲ್ಲ ತುಂಬಾ ಕನಸ್ಕೊಂಡ್ವಿ. ಈ ಭಾಗದ ಜನ ಅಂತೂ ತುಂಬಾ ಜಾಸ್ತಿ ಕನಸ್ಕೊಂಡ್ರಿ. 8ರಲ್ಲಿ 7 ಜನ ಬಿಜೆಪಿಯನ್ನ ನೀವು ಆರಿಸಿಕೊಟ್ರಿ. 2014ರಲ್ಲಿ ಪ್ರಧಾನಮಂತ್ರಿ ಮೋದಿ ಬಂದಾಗ ಅಚ್ಚೇ ದಿನ್ ದೇಂಗೆ, ಅಚ್ಚೇ ದಿನ್ ಅಂದ್ರು. ಒಬ್ಬೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಡ್ತೀನಿ ಅಂದ್ರು. ಕೊಟ್ರ ಯಾರಾದ್ರೂ ನಿಮ್ಮ ಅಕೌಂಟ್ಗೆ 15 ಲಕ್ಷ ಬಂತ? ವರ್ಷಕ್ಕೆ 2 ಕೋಟಿ ಕೆಲಸ ಕೊಡ್ತೀನಿ ಅಂದ್ರು. ಇವತ್ತಿಗೆ 7 ವರ್ಷ 14 ಕೋಟಿ ಕೆಲಸ ಸಿಗ್ಬೇಕಾಗಿತ್ತು. ಇಲ್ಲಿ ಕೂತಿರುವಂತ ಯುವಕರೇ ಎಷ್ಟು ಜನ ಓದಿದ್ದೀರಾ? ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ? ಕೈ ಎತ್ತಿ. ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ? ಕೈ ಎತ್ತಿ. ಎಷ್ಟು ಜನ ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸ ಸಿಕ್ಕಿದೆ? ಕೈ ಎತ್ತಿ. ನನ್ನ ಯುವಕ ಮಿತ್ರರಿಗೆ ಕೆಲಸ ಸಿಗ್ತಾ ಇಲ್ಲ. ಈ ದೇಶದಲ್ಲಿ ಇರುವಂತ ದುರ್ವಲತೆ, ನಮ್ಮಂತ ಯುವಕರು ಹಾಳಾಗ್ತಾ ಇದ್ದಾರೆ ಅಂದ್ರೆ ನಮಗೆ ಕೆಲಸ ಇಲ್ಲದೆ ಇರೋದ್ರಿಂದ. ನಾವು ಮಾತಾಡಿದ್ರೆ